ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ 7 ವರ್ಷ ಜೈಲು ಶಿಕ್ಷೆ. ಗಾಂಧಿ ಕುಟುಂಬಕ್ಕೆ ಭಾರೀ ಸಂಕಷ್ಟ ತಂದ ಸುಬ್ರಹ್ಮಣ್ಯ ಸ್ವಾಮಿ ಕಂಪ್ಲೇಂಟ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಡಿ ಈಗ ಚಾರ್ಜ್ ಶೀಟ್ ಸಲ್ಲಿಸಿದೆ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ? ಒಂದು ವೇಳೆ ಕೋರ್ಟ್ನಲ್ಲಿ ಈ ಎಲ್ಲ ಚಾರ್ಜಸ್ಗಳು ಪ್ರೂವ್ ಆದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಜೊತೆ ಅವರ ಅಳಿಯ ರಾಬರ್ಟ್ ವಾದ್ರಾ ಕೂಡ ಜೈಲು ಸೇರೋದು ಗ್ಯಾರಂಟಿ. ಸೋಲಿನ ಮೇಲೆ ಸೋಲುಗಳನ್ನ ಕಂಡಂತಹ ಸೋಲುಗಳ ಸರ್ದಾರ ರಾಹುಲ್ ಗಾಂಧಿಗೆ ಹೊಸ ಸಂಕಷ್ಟ ಬಂದಿದೆ. ಅಷ್ಟಕ್ಕೂ ಏನಿದು ನ್ಯಾಷನಲ್ ಹೆರಾಲ್ಡ್ ಕೇಸ್ ಅನ್ನುವುದನ್ನ ತಿಳಿಯುವ ಮೊದಲು ಈ ರಾಹುಲ್ ಗಾಂಧಿಯ ಬ್ಯಾಕ್ ಗ್ರೌಂಡ್ ಅನ್ನ ತಿಳಿದುಕೊಳ್ಳೋದು ಅಷ್ಟೇ ಮುಖ್ಯ. ರಾಹುಲ್ ಗಾಂಧಿ ಹೆಚ್ಚಾಗಿ ಭಾರತದ ರಾಜಕಾರಣಿಗಿಂತ ಕಾಮಿಡಿ ವೈರಲ್ ವಿಡಿಯೋಗಳಿಂದಲೇ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ. ಇವರನ್ನ ಜನ ಹೆಚ್ಚಾಗಿ ಪ್ರೀತಿಯಿಂದ ಪಪ್ಪು ಅಂತಾನೆ ಸಂಬೋಧಿಸುತ್ತಾರೆ. ರಾಹುಲ್ ಗಾಂಧಿ ಕುಂಗ್ಫುನಲ್ಲಿ ಬ್ಲಾಕ್ ಬೆಲ್ಟ್. ಇವರ ಅತ್ಯಂತ ಇಷ್ಟವಾದ ಜಾಗ ಥೈಲ್ಯಾಂಡ್. ಇವರು ಆಗಾಗ ಥೈಲ್ಯಾಂಡ್ಗೆ ಹೋಗೋದು ನೀವು ಇದೇ ಕಾರಣ ಕೇಳಿರುತ್ತೇವೆ. ರಾಹುಲ್ ಗಾಂಧಿ ಬ್ರಹ್ಮಚಾರಿ ಆಗಿದ್ದರಿಂದ ಇವರ ಹೆಸರನ್ನು ಆಗಾಗ ಕೆಲವು ಸಿನಿಮಾ ತಾರೆಯರ ಜೊತೆ ಹಾಗೂ ಸುಂದರ ಸೆಲೆಬ್ರಿಟಿಗಳ ಜೊತೆ ಬೆಸೆಯುವುದು ತುಂಬಾನೇ ಕಾಮನ್ ಆಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿರುತ್ತೇವೆ. ನಿಜಕ್ಕೂ ರಾಹುಲ್ ಗಾಂಧಿಗೂ ಕೆಲವು ಪ್ರಸಿದ್ಧ ನಟಿಯರೊಂದಿಗೆ ಸಂಬಂಧ ಇರೋದು ನಿಜಾನಾ? ಅವರು ಇಷ್ಟೊಂದು ಫಿಟ್ ಆಗಿರಲು ಅವರು ಇಷ್ಟಪಡುವ ಇಟಾಲಿಕ್ ಕಾಂಟಿನೆಂಟ್ ಹಾಗೂ ಥಾಯ್ ಫುಡ್ಗಳೇ ಕಾರಣನಾ? ಇಂಗ್ಲೆಂಡ್ ನಲ್ಲಿ ಹಿಂದೆ ಓದುವಾಗ ರಾಹುಲ್ ಗಾಂಧಿ ತಮ್ಮ ಹೆಸರನ್ನ ರಾಹುಲ್ ವಿನ್ಸಿ ಅಂತ ಬದಲಿಸಿಕೊಂಡಿದ್ದು ಯಾಕೆ? ಅದು ಮೇ 21, 1991. ಜಾಗ ತಮಿಳುನಾಡಿನ ಶ್ರೀಪೆರಂಬುರಂ. ಅಂದು ರಾತ್ರಿ 10:20 ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಗಾಂಧಿ ಅಲ್ಲಿ ಚುನಾವಣಾ ಭಾಷಣ ಮಾಡಬೇಕಾಗಿತ್ತು. ಇದೇ ಸಮಯದಲ್ಲಿ ಇಬ್ಬರು ಅಜ್ಞಾತ ಹೆಣ್ಣು ಮಕ್ಕಳು ಅವರಿಗೆ ಹಾರ ಹಾಕುವ ನೆಪದಲ್ಲಿ ತಮ್ಮನ್ನು ತಾವು ಬ್ಲಾಸ್ಟ್ ಮಾಡಿಕೊಂಡು ಆ ಕಾಂಡದಲ್ಲಿ ರಾಜೀವ್ ಗಾಂಧಿ ಹತ್ಯೆ ಕೂಡ ಆಗುತ್ತದೆ. ಆ ಸಮಯದಲ್ಲಿ ರಾಹುಲ್ ಗಾಂಧಿಗೆ ಕೇವಲ 21 ವರ್ಷ. ತಮ್ಮ ತಂದೆಯ ಸಾವು ಅವರನ್ನ ರಾಜಕೀಯಕ್ಕೆ ಬರುವಂತೆ ಮಾಡುತ್ತದೆ. ಆದ್ರೆ ಗಂಭೀರವಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡುವ ಬದಲು ರಾಹುಲ್ ಗಾಂಧಿ ರಾಜಕೀಯವನ್ನ ಯಾವತ್ತೂ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳಲೇ ಇಲ್ಲ. ಇಂದಿಗೂ ಕೂಡ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾಗ ಆಗಾಗ ವಿದೇಶಕ್ಕೆ ಹಾರುವುದು ರಾಹುಲ್ ಗಾಂಧಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಗೃಹ ಮಂತ್ರಾಲಯದ ರೆಕಾರ್ಡ್ಸ್ ಪ್ರಕಾರ ರಾಹುಲ್ ಗಾಂಧಿ 2015ರಿಂದ 2020ರವರೆಗೆ ಬರೋಬ್ಬರಿ 318 ಬಾರಿ ವಿದೇಶ ಪ್ರಯಾಣವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೂ ಕೂಡ ರಾಹುಲ್ ಗಾಂಧಿ ಪದೇ ಪದೇ ವಿದೇಶ ಪ್ರಯಾಣ ಮಾಡುವುದು ಒಂದು ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ ಅವರು ಮಾತನಾಡುವ ಕೆಲವು ಇರ್ರೆಸ್ಪಾನ್ಸಿಬಲ್ ಮಾತುಗಳಿಂದ ಕಾಂಗ್ರೆಸ್ ಪಾರ್ಟಿಗೆ ಹಲವಾರು ಬಾರಿ ಮುಜುಗರ ಕೂಡ ಆಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಕರ್ನಾಟಕದಲ್ಲಿ ಒಮ್ಮೆ ಭಾಷಣ ಮಾಡುವಾಗ ಅವರಿಗೆ ವಿಶ್ವೇಶ್ವರಯ್ಯ ಅನ್ನುವ ಹೆಸರು ಕೂಡ ಹೇಳಲು ಬರದೇ ಇದ್ದಿದ್ದು ವಿಪರ್ಯಾಸವೇ ಸರಿ. ಇದೇ ರೀತಿ ಅವರು ಹಲವಾರು ರಾಜ್ಯಗಳಲ್ಲಿ ಹಲವಾರು ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಮಾಡಿದ್ದಾರೆ. ಇದರಿಂದಲೇ ಗೊತ್ತಾಗುತ್ತದೆ ಅವರು ರಾಜಕೀಯದಲ್ಲಿ ಎಷ್ಟು ಗಂಭೀರವಾಗಿದ್ದಾರೆ ಎಂದು. ಹೀಗಾಗಿ ರಾಹುಲ್ ಗಾಂಧಿ ತಮ್ಮ ಗಂಭೀರ ಭಾಷಣಕ್ಕಿಂತ ಹೆಚ್ಚಾಗಿ ತಮ್ಮ ಕಾಮಿಡಿ ಭಾಷಣಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದೇ ಕಾರಣ ಅವರ ವಿಡಿಯೋಗಳು ಆಗಾಗ ಹೆಚ್ಚಾಗಿ ವೈರಲ್ ಕೂಡ ಆಗುತ್ತವೆ. ರಾಹುಲ್ ಗಾಂಧಿ ಅವರ ಈ ಗುಣದಿಂದಲೇ ಅವರು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದಲೂ ಕೂಡ ಕೆಳಗೆ ಇಳಿಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಒಂದು ಮಾಹಿತಿಯ ಪ್ರಕಾರ ಬಿಜೆಪಿಗೆ ರಾಹುಲ್ ಗಾಂಧಿಯೇ ಸ್ಟಾರ್ ಪ್ರಚಾರಕ ಎಂದು ಅಂದುಕೊಂಡಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ಭಾಷಣ ಮಾಡಿದರೂ ಒಂದಲ್ಲ ಒಂದು ಎಡವಟ್ಟು ಮಾಡಿಕೊಳ್ಳುತ್ತಾರೆ. ತಮ್ಮ ಸ್ವಂತ ಪಕ್ಷಕ್ಕೆ ಮುಜುಗರ ತಂದಂತಹ ಹಲವಾರು ವಿಡಿಯೋಗಳು ನೀವು ಆಗಾಗ ನೋಡುತ್ತಾನೆ ಇರುತ್ತೇವೆ. ರಾಹುಲ್ ಗಾಂಧಿ ಮಾತುಗಳು ಹ್ಯಾಂಡ್ಸಮ್ ಇರಲಿಕ್ಕಿಲ್ಲ, ಆದ್ರೆ ಅವರು ಮಾತ್ರ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ಒಂದೊಮ್ಮೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮೇಲೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಕ್ರಶ್ ಆಗಿದ್ದು ನಿಜಾನೇ. ದೇಶದ ಅತ್ಯಂತ ಹಳೆಯ ಪಕ್ಷದ ಉಸ್ತುವಾರಿ ವಹಿಸಿದ್ದ ರಾಹುಲ್ ಗಾಂಧಿ ತನ್ನ ನಗುವಿನಿಂದಲೇ ಹಲವು ಹುಡುಗಿಯರ ಮನ ಗೆದ್ದಿದ್ದರು. ಅಂತಹ ಹುಡುಗಿಯರ ಪಟ್ಟಿಯಲ್ಲಿ ಒಬ್ಬ ನಟಿ ಕೂಡ ರಾಹುಲ್ ಗಾಂಧಿಯನ್ನ ತುಂಬಾ ಇಷ್ಟಪಡುತ್ತಿದ್ದರು ಎಂದು ತಿಳಿದು ಬಂದಿದೆ. ಹೌದು, ಶಾಹಿದ್ ಕಪೂರ್ ಋತಿಕ್ ರೋಷನ್ ಜೊತೆ ಡೇಟಿಂಗ್ ಮಾಡಿ ಕಡೆಗೆ ಸೈಫ್ ಅಲಿ ಖಾನ್ ಅವರನ್ನ ಮದುವೆಯಾದಂತಹ ನಟಿ ಕರೀನಾ ಕಪೂರ್ಗೆ ಹಿಂದೊಮ್ಮೆ ರಾಹುಲ್ ಗಾಂಧಿ ಮೇಲೆ ಕ್ರಶ್ ಆಗಿತ್ತು. ಅವರ ಜೊತೆ ಡೇಟ್ ಹೋಗಬೇಕೆನ್ನುವ ಮಹದಾಸೆಯನ್ನ ಇಟ್ಟುಕೊಂಡಿದ್ದರು ಎಂದು 2002ರಲ್ಲಿ ಸಂದರ್ಶನವೊಂದರಲ್ಲಿ ಕರೀನಾ ಕಪೂರ್ ಇದನ್ನ ಬಹಿರಂಗಪಡಿಸಿದ್ದಾರೆ. ಚಾಟ್ ಶೋ ರ್ಯಾಂಡವಿ ವಿತ್ ಸೆಮಿ ಗ್ರಾವೆಲ್ ನಲ್ಲಿ ಕರೀನಾ ಕಪೂರ್ ಅವರು ಈ ಬಗ್ಗೆ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಜೊತೆ ಡೇಟಿಂಗ್ ಮಾಡುವ ಬಗ್ಗೆ ಮಾತನಾಡಿದ ಕರೀನಾ, ನಾನು ಸಿನಿಮಾ ಕುಟುಂಬಕ್ಕೆ ಸೇರಿದವಳು. ರಾಹುಲ್ ಗಾಂಧಿ ಅವರ ಕುಟುಂಬದ ಹಲವಾರು ತಲೆಮಾರುಗಳು ರಾಜಕೀಯದೊಂದಿಗೆ ಸಂಬಂಧ ಹೊಂದಿವೆ. ಹೀಗಿರುವಾಗ ಅವರೊಂದಿಗೆ ಡೇಟ್ ಮಾಡುವ ಆಸಕ್ತಿ ತಮಗಿದೆ ಎಂದು ಹೇಳಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಕರ್ನಾಟಕದ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ಜೊತೆ ಕೂಡ ಅವರ ಪ್ರೇಮದ ಬಗ್ಗೆ ಹಾಗೂ ಮದುವೆ ಬಗ್ಗೆ ಆಗಾಗ ಮಾತುಗಳು ಕೇಳಿ ಬರುತ್ತಿದ್ದವು.
ರಮ್ಯಾಗೂ ಕೂಡ ರಾಹುಲ್ ಗಾಂಧಿ ಮೇಲೆ ಕ್ರಶ್ ಆಗಿತ್ತು ಎಂದು ಅವರ ಕೆಲವು ನಿಕಟವರ್ತಿಗಳು ಹೇಳುತ್ತಾರೆ. ಇದೇ ಕಾರಣ ಅವರು ಸೋಷಿಯಲ್ ಮೀಡಿಯಾ ಎಡಿಟರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ಕಾಲ ರಾಹುಲ್ ಗಾಂಧಿ ಕೆಳಗಡೆ ಕೆಲಸ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ನ ಮೋಹಕ ತಾರೆ ರಮ್ಯಾ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದಾಗ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಥಿತಿಯಲ್ಲಿದ್ದಾಗ ರಾಹುಲ್ ಗಾಂಧಿ ಅವರು ಅವರನ್ನ ತಡೆದಿದ್ದರು. ತಂದೆ ನಿಧನ ನಂತರ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತನ್ನಲ್ಲಿ ಭಾವನಾತ್ಮಕ ಶಕ್ತಿ ತುಂಬಿದ್ದರು ಎಂದು ರಮ್ಯಾ ಹೇಳಿಕೊಂಡಿದ್ದಾರೆ. ನನ್ನ ಜೀವನದ ಮೂರನೇ ಪ್ರಭಾವಶಾಲಿ ವ್ಯಕ್ತಿ ರಾಹುಲ್ ಗಾಂಧಿ ಎಂದು ವೀಕೆಂಡ್ ವಿತ್ ರಮೇಶ್ ನಲ್ಲಿ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಕೂಡ ಹೇಳಿಕೊಂಡಿದ್ದರು. ಇನ್ನು ಕೆಲವು ಊಹಾಪೋಹಗಳ ಪ್ರಕಾರ ರಾಹುಲ್ ಗಾಂಧಿ ಒಬ್ಬ ಹಾಲಿವುಡ್ ನಟಿಯನ್ನ ಡೇಟ್ ಕೂಡ ಮಾಡುತ್ತಿದ್ದಾರೆ ಎನ್ನುವ ಮಾಹಿತಿ ಇತ್ತು. ಅಂದ್ರೆ ಪ್ರೀತಿಸುತ್ತಿದ್ದರು ಎನ್ನುವ ಗಾಸಿಪ್ಗಳು ಆಗಾಗ ಕೇಳಿ ಬರುತ್ತಿದ್ದವು. ಇದೇ ಕಾರಣ ಅವರು ಆಗಾಗ ವಿದೇಶಕ್ಕೆ ಹಾರುತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿತ್ತು. ಆದರೆ ಅವರ ಮದುವೆ ಯಾರ ಜೊತೆ ಆಗುತ್ತದೋ ಇಲ್ಲವೋ ಅನ್ನುವುದು ಕಾದು ನೋಡಬೇಕಾಗಿದೆ. ರಾಹುಲ್ ಗಾಂಧಿ ಜನಿಸಿದ್ದು ಜೂನ್ 19, 1970 ದೆಹಲಿಯ ಹೋಲಿ ಫ್ಯಾಮಿಲಿ ಆಸ್ಪತ್ರೆಯಲ್ಲಿ. ತಂದೆ ರಾಜೀವ್ ಗಾಂಧಿ, ತಾಯಿ ಸೋನಿಯಾ ಗಾಂಧಿ. ರಾಹುಲ್ ಗಾಂಧಿ ಅವರು ಸೆಂಟ್ ಕೊಲಂಬಸ್ ಶಾಲೆಯಿಂದ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಆರಂಭಿಸುತ್ತಾರೆ. ನಂತರ ಅವರು 1981 1983 ಉತ್ತರಾಖಂಡ್ ರಾಜ್ಯದ ಡೆಹ್ರಾಡೂನ್ ನಲ್ಲಿರುವ ದಿ ಡೀನ್ ಬೋರ್ಡಿಂಗ್ ಶಾಲೆಯಲ್ಲಿ ವ್ಯಾಸಂಗ ಮುಂದುವರೆಸಿದ್ದರು. ಆ ಬೋರ್ಡಿಂಗ್ ಶಾಲೆಯಲ್ಲಿಯೂ ಕೂಡ ರಾಹುಲ್ ಗಾಂಧಿಗೆ ಹೆಚ್ಚಾಗಿ ಹೊರಗಡೆ ತಿನ್ನುವ ಅಭ್ಯಾಸವಿತ್ತು. ಕಾರಣ ಅವರಿಗೆ ಅಲ್ಲಿನ ಊಟ ಕೂಡ ಇಷ್ಟವಾಗುತ್ತಿರಲಿಲ್ಲ. ರಾಹುಲ್ ಗಾಂಧಿ ಜೊತೆ ಈಗಿನ ರಾಜಕಾರಣಿಗಳಾದಂತಹ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಜತಿನ್ ಪ್ರಸಾದ್ ಕೂಡ ವ್ಯಾಸಂಗ ಮಾಡುತ್ತಿದ್ದರು. ಅವರ ಪ್ರಕಾರ ರಾಹುಲ್ ಗಾಂಧಿಗೆ ಮಾರಿಯಾ ಅನ್ನೋ ಒಬ್ಬ ಪೇಂಟಿಂಗ್ ಟೀಚರ್ ಮೇಲೆ ಕ್ರಶ್ ಆಗಿತ್ತು ಎಂದು ಹೇಳಿ ಈಗಲೂ ಕೂಡ ನಗುತ್ತಾರೆ. ಇದೇ ಕಾರಣ ರಾಹುಲ್ ಗಾಂಧಿ ಪೇಂಟ್ ಮಾಡಲು ಕೂಡ ಕಲಿತಿದ್ದರಂತೆ. ಅಷ್ಟೇ ಅಲ್ಲದೆ ರಾಹುಲ್ ಗಾಂಧಿಗೆ ಐಸ್ ಕ್ರೀಮ್ ಅಂದ್ರೆ ಪಂಚಪ್ರಾಣ. ಈಗಲೂ ಕೂಡ ಒಂದೇ ಸಮಯದಲ್ಲಿ 7 ರಿಂದ 8 ಐಸ್ ಕ್ರೀಮ್ ಫ್ಲೇವರ್ ಗಳ ಸ್ಕೂಪ್ ಅನ್ನ ತಿನ್ನುತ್ತಾರೆ ಎಂದು ಖುದ್ದು ರಮ್ಯಾ ಅವರೇ ಹೇಳಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಪದವಿ ಪೂರ್ವ ಶಿಕ್ಷಣಕ್ಕಾಗಿ 1989 ದೆಹಲಿಯ ಸೆಂಟ್ ಸ್ಟೀಫನ್ ಕಾಲೇಜ್ ಸೇರುತ್ತಾರೆ. 1991 ಚುನಾವಣಾ ರ್ಯಾಲಿಯಲ್ಲಿ LTT ಯಿಂದ ರಾಜೀವ್ ಗಾಂಧಿ ಹತ್ಯೆಯ ನಂತರ ಗಾಂಧಿ ಸೆಂಟ್ ಸ್ಟೀಫನ್ ಅನ್ನ ತೊರೆದು ಮುಂದೆ 1994 ಹಾರ್ವರ್ಡ್ ನಲ್ಲಿ ಇದ್ದಾಗ ಗಾಂಧಿ ಅವರು ಅರ್ಥಶಾಸ್ತ್ರ ಸ್ನಾತಕೋತ್ತರ ಪದವಿ ಪಡೆದರೆಂದು ಹೇಳಲಾಗುತ್ತದೆ. ಇನ್ನು ಕೆಲವರ ಪ್ರಕಾರ ಇದು ಸುಳ್ಳು ಎಂದು ಕೂಡ ಹೇಳುತ್ತಾರೆ. ಆದರೆ ಇಲ್ಲಿ ಓದುವಾಗ ಅವರ ಹೆಸರು ರಾಹುಲ್ ಗಾಂಧಿ ಬದಲು ರಾಹುಲ್ ವಿನ್ಸಿ ಅಂತ ಬದಲಿಸಿಕೊಂಡಿದ್ದರು. ಇವರು ಯಾಕೆ ಹೀಗೆ ಹೆಸರನ್ನ ಬದಲಾಯಿಸಿಕೊಂಡರು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಇನ್ಸೈಡ್ ಸುದ್ದಿಯ ಪ್ರಕಾರ ರಾಹುಲ್ ಗಾಂಧಿಯ ನಿಜವಾದ ಹೆಸರೇ ರಾಹುಲ್ ವಿನ್ಸಿ ಅಂತ ಕೆಲವರು ಹೇಳುತ್ತಾರೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಬಂಧಿಸಿದ ಹಣಕಾಸಿನ ಅಕ್ರಮಗಳು ಮತ್ತು ಹಣದ ದುರುಪಯೋಗ ಅವರ ಸುತ್ತ ಈಗಲೂ ಸುತ್ತುತ್ತಿವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನ್ಯಾಷನಲ್ ಹೆರಾಲ್ಡ್ ಸಂಬಂಧಿತ ಹಣವನ್ನ ವಂಚನೆ ಮತ್ತು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಬಿಜೆಪಿಯ ಮಾಜಿ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಅವರ ಮೇಲೆ ದೂರನ್ನ ಕೂಡ ದಾಖಲಿಸಿದ್ದರು. ನೋಡಿದ್ರಲ್ಲ ಸ್ನೇಹಿತರೆ, ಈ ರಾಹುಲ್ ಗಾಂಧಿಯ ಬ್ಯಾಕ್ ಗ್ರೌಂಡ್ ಏನು ಅಂತ. ಈ ನ್ಯಾಷನಲ್ ಹೆರಾಲ್ಡ್ ಕೇಸಿಗೆ ಬರುವುದಾದ್ರೆ ಇದರಲ್ಲಿ ರಾಹುಲ್ ಗಾಂಧಿ ಹಾಗೂ ಅವರ ತಾಯಿ ಸೋನಿಯಾ ಗಾಂಧಿ ಅವರ ಕೈವಾಡ ದೊಡ್ಡದಾಗಿತ್ತು. ಇವರಿಬ್ಬರು ಯಂಗ್ ಇಂಡಿಯಾ ಅನ್ನೋ ಕಂಪನಿಯನ್ನ ಪ್ರಾರಂಭ ಮಾಡಿದ್ದರು. ಈ ಮೂಲಕ ಅವರು AJL ಅಂದ್ರೆ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಆಸ್ತಿಯನ್ನ ಕೇವಲ 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಕೊಟ್ಟು ಅದರ 2,000 ಕೋಟಿ ಮೌಲ್ಯದ ಆಸ್ತಿಯನ್ನ ಅನೈತಿಕವಾಗಿ ಕಬಳಿಸಿದ್ದರು ಅನ್ನುವುದಕ್ಕೆ 2014 ಸುಬ್ರಹ್ಮಣ್ಯ ಸ್ವಾಮಿ ಸಾಕ್ಷಿ ಸಮೇತ ಕೋರ್ಟ್ಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದರು. ಆಗಿನಿಂದ ಈವರೆಗೆ ಈ ಕೇಸು ನಡೀತಾನೆ ಇತ್ತು. ಈ ಪ್ರಕರಣವನ್ನ ಎತ್ತಿಕೊಂಡ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ED ಈಗ ಚಾರ್ಜ್ ಶೀಟ್ ತಯಾರು ಮಾಡಿದೆ. ಅವರ ಪ್ರಕಾರ ಅವರ ಬಳಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು, ಸಾಕ್ಷಿಗಳಿವೆ. ಒಂದು ವೇಳೆ ಈ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಚಾರ್ಜಸ್ಗಳು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮೇಲೆ ಪ್ರೂವ್ ಆದ್ರೆ ಅವರಿಗೆ ಕನಿಷ್ಠ ಪಕ್ಷ 7 ರಿಂದ 8 ವರ್ಷ ಜೈಲು ಶಿಕ್ಷೆ ಆಗಲಿದೆ ಅಂತ ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಅವರ ಹಲವಾರು ಆಸ್ತಿಗಳನ್ನ ಮುಟ್ಟುಗೋಲು ಹಾಕಲು ಈಗಾಗಲೇ ED ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಇದೇ ತಿಂಗಳು ಕೊನೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸನ್ನ ಕೈಗೆತ್ತಿಕೊಳ್ಳಲಿದೆ. ನಿಜಕ್ಕೂ ಈಗ ಗಾಂಧಿ ಕುಟುಂಬಕ್ಕೆ ಬರಸಿಡಲು ಬಡದ ಹಾಗೆ ಆಗಿದೆ ಅಂದ್ರೆ ತಪ್ಪಾಗಲಾರದು. ಬರುವ ತಿಂಗಳಲ್ಲಿ ಗಾಂಧಿ ಕುಟುಂಬ ಜೈಲಲ್ಲಿ ಇರುತ್ತದೆಯೋ, ಥೈಲ್ಯಾಂಡ್ ಅಲ್ಲಿ ಇರುತ್ತದೆಯೋ ಅಥವಾ ಇಟಲಿಯಲ್ಲಿ ಇರುತ್ತದೆ ಅನ್ನೋದನ್ನ ಬರುವ ದಿನಗಳೇ ಹೇಳಲಿವೆ. ಅದಕ್ಕಾಗಿ ನೀವು ಕಾಯಬೇಕಷ್ಟೇ.